ವ್ಯಾಪಾರ ನೋಡ್ತಾರೆ ಹೋಗ್ತಾರೆ. ನಮ್ಮ ಕಷ್ಟ ಹೇಳ್ಕೊಬಾರ್ದು ಯಾರು. ಬಿಸಿಲಿಗೆ ಸಾಯ್ತಾ ಇದ್ದೀವಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದ್ದೀವಿ. ಕಳೆದ 2 ವರ್ಷಗಳಿಂದ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಯುಗಾದಿ ಹಬ್ಬವನ್ನು ಆಚರಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಯುಗಾದಿ ಹಬ್ಬವನ್ನು ಏಪ್ರಿಲ್ 2ರಂದು ಆಚರಿಸಲು ಸಿದ್ಧತೆಗಳು ನಡೆದಿವೆ. ಸಾಂಕ್ರಾಮಿಕ ರೋಗಗಳಿಂದ ತತ್ತರಿಸಿ ಹೋಗಿದ್ದ ಜನತೆ ಇದೀಗ ಕೋವಿಡ್ ಪ್ರಕರಣಗಳು ಇಳಿಕೆಯಾಗಿ ಸುಧಾರಿಸಿಕೊಂಡರೂ ಹಿರಿಯೂರು ನಗರದಲ್ಲಿ ಯುಗಾದಿ ಹಬ್ಬದ ಸಡಗರ ಹಿಂದಿನಷ್ಟೇ ಕಂಡುಬರುತ್ತಿಲ್ಲ. ವ್ಯಾಪಾರಿಗಳು ಬಿಸಿಲಿನಲ್ಲಿ ನಿಂತು ಬಾಡಿ ಹೋಗುತ್ತಿದ್ದಾರೆಯೇ ವಿನಃ ಅಷ್ಟಾಗಿ ವ್ಯಾಪಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಿರಿಯೂರು ನಗರ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಹಾಗೂ ನೆಹರು ಮಾರುಕಟ್ಟೆ ಸುತ್ತಮುತ್ತಲಿನಲ್ಲಿ ಈ ಹಿಂದೆ ಯುಗಾದಿ ಸಂದರ್ಭದಲ್ಲಿ ಸಾರ್ವಜನಿಕರು ಪೂಜಾ ಸಾಮಗ್ರಿಗಳನ್ನು ಕೊಳ್ಳಲು ಮುಗಿ ಬೀಳುತ್ತಿದ್ದರು. ಆದರೆ ಅಂದಿನ ಉತ್ಸಾಹ ಈ ಬಾರಿ ಕಂಡುಬಂದಿಲ್ಲ. ಯುಗಾದಿ ಹಬ್ಬದ ಪ್ರಯುಕ್ತ ಹೆಚ್ಚು ಗ್ರಾಹಕರು ಇರುತ್ತಾರೆ ಎಂದು ವ್ಯಾಪಾರಿಗಳು ಹೆಚ್ಚು ಬಂಡವಾಳ ಹಾಕಿ ತರಕಾರಿ, ಹೂವು, ಹಣ್ಣುಗಳನ್ನು ತಂದು ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಕೊಂಡುಕೊಳ್ಳಲು ಜನರಿಲ್ಲದೆ ವ್ಯಾಪಾರಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಕೋವಿಡ್ ಬಳಿಕ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ. ಆದರೆ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಈ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು ಎಂದು ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ನೋಡ್ತಾರೆ ಹೋಗ್ತಾರೆ. ನಮ್ಮ ಕಷ್ಟ ಹೇಳ್ಕೊಬಾರ್ದು ಯಾರು. ಬಿಸಿಲಿಗೆ ಸಾಯ್ತಾ ಇದ್ದೀವಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದ್ದೀವಿ. ತರಕಾರಿ ಸಿಕ್ಕಿದ್ರೂ ಪರವಾಗಿಲ್ಲ, ವ್ಯಾಪಾರ ಆಗಿದ್ರೂ ಪರವಾಗಿಲ್ಲ. ಇಲ್ಲಾಂದ್ರೆ ಭಾರಿ ಕಷ್ಟ. ಹಾಕಿರೋ ಬಂಡವಾಳ 2 ದಿವಸ 3 ದಿವಸ ಆಗುತ್ತೆ. ಆದರೆ ಬಂಡವಾಳ ತೆಗಿಯೋದು 2 ದಿವಸ 3 ದಿವಸ ಆಗುತ್ತೆ. ಏನು ಮಾಡೋಣ, ಲಾಭ ಯಾವಾಗೋ ನೋಡೋದು ನಾವು. ಜನ ಕಾಣ್ತಾರೆ, ಆದ್ರೂ ವ್ಯಾಪಾರ ಇದೆ. ಇನ್ನು 12 ಗಂಟೆ ಮೇಲೆ ವ್ಯಾಪಾರ. ಸಮಸ್ಯೆ ಅಲ್ಲ, 12 ಗಂಟೆ ಮೇಲೆ ವ್ಯಾಪಾರ ಪರವಾಗಿಲ್ಲ. ಈ ವರ್ಷ 2 ವರ್ಷ ಕೊರೋನಾ ಬಂದಿತ್ತು. ಕೊರೋನಾ ಬಂದಿದ್ದರಿಂದ ಈ ವರ್ಷ ಕಮ್ಮಿ ಇದೆ. ಈ ವರ್ಷ ಜೋರಾಗಿ ಮಾಡ್ತಾ ಇದ್ದಾರೆ ಜನ. 2 ವರ್ಷನೂ ಕೊರೋನಾ ಇದೆ. ಈ ವರ್ಷ ಸ್ವಲ್ಪ ಪರವಾಗಿಲ್ಲ.